ಹಿಜಾಬ್ ಕುರಿತು ಸರ್ಕಾರ ಮತ್ತು ಹೈಕೋರ್ಟ್ ಮಧ್ಯಂತರ ಆದೇಶ ಸ್ಪಷ್ಟವಾಗಿದೆ. ಮುಂದಿನ ಆದೇಶದವರೆಗೆ ಸಮವಸ್ತ್ರ ಮಾತ್ರ ಎಂದು ಕೋರ್ಟ್ ಹೇಳಿದೆ. ನ್ಯಾಯಾಲಯ ಹೇಳಿದ ನಂತರವೂ ಕೇಸರಿ ಶಾಲುಗಳು ಕಾಣಿಸಿಕೊಂಡಿಲ್ಲ. ಕೇಸರಿ ಶಾಲು ಪೇಟ ತೆಗೆದು ಒಂದು ವರ್ಗ ಕೋರ್ಟ್ ಆದೇಶದಂತೆ ಕಾಲೇಜಿಗೆ ಹೋಗುತ್ತಿದೆ ಎಂದು ರಾಜ್ಯ ಸಮಾಜ ಕಲ್ಯಾಣ ಹಾಗೂ ಹಿಂದುಳಿದ ವರ್ಗಗಳ ಕಲ್ಯಾಣ ಸಚಿವ ಕೋಟಾ ಶ್ರೀನಿವಾಸ ಪೂಜಾರಿ ಹೇಳಿದ್ದಾರೆ. ಉಡುಪಿಯಲ್ಲಿ ಮಾಧ್ಯಮದವರೊಂದಿಗೆ ಮಾತನಾಡಿದ ಅವರು, ಹಿಜಾಬ್ ಹಾಕಿದ ಮಕ್ಕಳು ನಾವೆಲ್ಲ ಒಂದು ಎಂಬ ಭಾವನೆಯನ್ನ ಹೊಂದಿದ್ದಾರೆ. ವಿದ್ಯಾರ್ಥಿನಿಯರು ಹಿಂದೆ ಕಾಣದ ಕೈಗಳು ಕೆಲಸ ಮಾಡ್ತಿವೆ. ಕಾಂಗ್ರೆಸ್ ಸೇರಿದಂತೆ ಕೆಲ ಶಕ್ತಿಗಳು ಹಿಜಾಬ್ ವೈಭವೀಕರಿಸುತ್ತಿರುವುದು ದುರದೃಷ್ಟಕರ. ಪ್ರಧಾನಿ ನರೇಂದ್ರ ಮೋದಿಯವರು ಇಡೀ ದೇಶದಲ್ಲಿ ಒಟ್ಟಾಗಿ ಒಂದಾಗಿ ಬದುಕುವ ಸಂದೇಶವನ್ನ ನೀಡಿದ್ದಾರೆ ಎಂದರು. ಕಾನೂನನ್ನ ಗೌರವಿಸುವ ವಾತಾವರಣ ನಿರ್ಮಾಣವಾಗಬೇಕು. ಹೈಕೋರ್ಟ್ ಆದೇಶ ವಿರೋಧಿಸಲು ಕಾಂಗ್ರೆಸ್ ಪ್ರೇರೇಪಣೆ ಕೊಡುತ್ತಿದೆ. ಹೈಕೋರ್ಟ್ ಆದೇಶದ ಉಲ್ಲಂಘನೆ ಬಗ್ಗೆ ಚರ್ಚೆಗಳಾಗುತ್ತಿವೆ. ಇಂತಹ ಚರ್ಚೆಗಳಿಗೆ ಮುಸ್ಲಿಂ ಸಮುದಾಯದ ವಿದ್ಯಾರ್ಥಿನಿಯರು ಅವಕಾಶ ಮಾಡಿಕೊಡಬಾರದು ಎಂದು ಅವರು ಮನವಿ ಮಾಡಿದ್ದಾರೆ. ಹಿಜಾಬಿನ ಒಟ್ಟು ಸ್ಥಿತಿಗಳನ್ನು ಅರ್ಥ ಮಾಡಿಕೊಂಡು ಆಗಿರುವಂತಹ ಬದಲಾವಣೆಗಳು, ಕೆಲವು ಆದೇಶಗಳು, ಸರ್ಕಾರದ ನಿಲುವುಗಳು ಇದೆಲ್ಲ ಈಗಾಗಲೇ ಸ್ಪಷ್ಟವಾಗಿದೆ ಆದೇಶ ಕೊಟ್ಟಿರುವುದು. ಈ ಮಧ್ಯೆ ನ್ಯಾಯಾಲಯದಲ್ಲಿ ದಾವೆ ಇರುವುದರಿಂದ ನ್ಯಾಯಾಲಯ ನನ್ನ ಮುಂದಿನ ಆದೇಶದವರೆಗೆ ಸಮವಸ್ತ್ರವನ್ನು ಧರಿಸಿ ಹೋಗಬೇಕು ಅಂತ ಸ್ಪಷ್ಟವಾಗಿ ಹೇಳಿದೆ. ಆ ಸಂದರ್ಭದಲ್ಲಿ ಕೇಸರಿ ಹಾಕಿರುವಂಥದ್ದು ಒಂದರಷ್ಟಿಯಲ್ಲಿ ಹಿಜಾಬು ಕೇಸರಿ ಚರ್ಚೆಗಳಿತ್ತಲ್ಲ, ಕೇಸರಿ ಹಾಕಿದವರು ತಕ್ಷಣ ಯಾವ ದಿವಸ ನ್ಯಾಯಾಲಯ ಹೇಳಿತ್ತೋ ಆ ದಿವಸದಿಂದ ನಿಲುಗಡೆ ಮಾಡಿ ಸಮವಸ್ತ್ರದಲ್ಲಿ ಶಾಲೆಗೆ ಹೋಗ್ತಾ ಇರೋದನ್ನು ನಾವು ಕಾಣ್ತಾ ಇದ್ದೇವೆ. ಹಿಜಾಬ್ ಹಾಕಿರುವಂಥ ಮಕ್ಕಳು ಕೂಡ ಮಾನಸಿಕವಾಗಿ ನಾವು ಕಲಿಬೇಕು, ನಾವೆಲ್ಲರೂ ಒಂದು ಅನ್ನುವಂಥ ಭಾವನೆಗಳು ಹೊಂದಿದ್ದಾರೆ ಅಂತ ನನಗನ್ಸುತ್ತೆ. ಆದರೆ ಅವರು ಹಿಂದಿರುವಂಥ ಕೆಲವು ಶಕ್ತಿಗಳು, ಕಾಂಗ್ರೆಸ್ಸೂ ಸೇರಿದಂತೆ ಕೆಲವು ಶಕ್ತಿಗಳು ಹಿಜಾಬನ್ನು ವೈಭವೀಕರಿಸುವಂಥ ಮಟ್ಟಕ್ಕೆ ಬಂದಿರುವಂಥ ದುರದೃಷ್ಟ. ಆದ್ದರಿಂದ ನನ್ನ ವಿನಂತಿ ಇರುವಂಥದ್ದು, ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು, ಭಾರತೀಯ ಜನತಾ ಪಕ್ಷ ಇಡೀ ರಾಜ್ಯದಲ್ಲಿ ಎಲ್ಲರೂ, ಇಡೀ ದೇಶದಲ್ಲಿ ಎಲ್ಲರೂ ಒಟ್ಟಾಗಿ ಒಂದಾಗಿ ಸಮಾನತೆಯಿಂದ ಬದುಕಬೇಕು ಅನ್ನುವಂಥ ಕಲ್ಪನೆಗೆ ಒತ್ತು ಕೊಟ್ಟಿರುವಂಥ ನೆಲ ನಮ್ಮದು, ಸಂವಿಧಾನ ನಮ್ಮದು. ಆ ಹಿನ್ನೆಲೆಯಲ್ಲಿ ನಾನು ಹಿಜಾಬ್ ಆಗಿರುವಂಥ ಮಕ್ಕಳು ಸೇರಿದಂತೆ ಎಲ್ಲ ಅಲ್ಪಸಂಖ್ಯಾತ ಬಂಧುಗಳಲ್ಲಿ ವಿನಂತಿ ಮಾಡ್ತೇನೆ. ತ್ರಿವಳಿ ತಲಾಖ್ ತಂದಿರುವಂತಹದ್ದು ಭಾರತದಲ್ಲಿರುವಂಥ ಮುಸ್ಲಿಮರು ನನ್ನ ತಂಗಿಯರು ಅವರೆಲ್ಲರೂ ನೆಮ್ಮದಿಯಿಂದ ಬದುಕಬೇಕು ಅನ್ನುವಂಥ ಪ್ರಧಾನಮಂತ್ರಿಯವರ ಕಲ್ಪನೆಗೆ ಪೂರಕವಾಗಿ ತ್ರಿವಳಿ ತಲಾಖ್ ರದ್ದುಪಡಿಸಿರುವಂಥದ್ದು. ಇದನ್ನು ನೀವೆಲ್ಲ ಅರ್ಥ ಮಾಡಿಕೊಳ್ಬೇಕು. ಒಂದಾಗಿ ಒಟ್ಟಾಗಿ ಬದುಕುವಂಥ ವಾತಾವರಣ ನಿರ್ಮಾಣ ಆಗಬೇಕು. ನಮ್ಮ ಕುಡ್ಲ ಈಗ ಎಲ್ಲಾ ಡಿಜಿಟಲ್ ಪ್ಲಾಟ್ಫಾರ್ಮ್ಗಳಲ್ಲೂ ಲಭ್ಯ. ಕ್ಷಣ ಕ್ಷಣದ ಅಪ್ಡೇಟ್ಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಕುಡ್ಲ 24/7. ಫೇಸ್ಬುಕ್, ಟ್ವಿಟರ್ ಹಾಗೂ ಇನ್ಸ್ಟಾಗ್ರಾಂ ಪೇಜ್ಗಳನ್ನ ಲೈಕ್ ಮಾಡಿ, ಫಾಲೋ ಮಾಡಿ. ನೇರ ಪ್ರಸಾರ, ಮನೋರಂಜನೆ ಹಾಗೂ ಸುದ್ದಿಗಾಗಿ ನಮ್ಮ ಕುಡ್ಲ ಆಪ್ ಡೌನ್ಲೋಡ್ ಮಾಡಿ. ನಮ್ಮ ಕುಡ್ಲ 24/7 ಇದು ವಿಶ್ವಾಸದ ಪ್ರತಿಬಿಂಬ.